ಸ್ನೇಹಿತರೆ, ಈ ಜಾನುವಾರುಗಳಿಗೆ ಒಂದು ಕೀಟ ಸಂಪೂರ್ಣ ಅವರ ಮೈ ಮೇಲೆ ಸಂಸಾರ ಹೂಡಿ ಪ್ರಾಣವನ್ನೇ ತಿನ್ನುವಷ್ಟು ರಕ್ತ ಹೀರಿ ಕಾಟವನ್ನು ಕೊಡುತ್ತೆ. ಅದಕ್ಕೆ ಹಲವಾರು ಪ್ರದೇಶಗಳಲ್ಲಿ ಹಲವಾರು ಹೆಸರುಗಳಿದೆ. ಉಣುಗು, ಒಣಗು, ಉಗುಣು, ಉಗುಣೆ, ಉಣ್ಣಿ, ಈ ರೀತಿಯಲ್ಲಿ ಬಹಳಷ್ಟು ಹೆಸರುಗಳಿಂದ ಕರೀತಾರೆ. ನಿಮಗೂ ಕೂಡ ಅದರ ಪರಿಚಯ ಇರ್ಬೋದು. ಅದಕ್ಕೂ ಮತ್ತೆ ನಾನು ಈಗ ಹೇಳ್ತಾ ಇರುವ ದನಗಳಿಗೆ ಶೃಂಗಾರ ಮಾಡುವ ಉಗುಣೆ ಕಾಯಿ ಗಿಡಕ್ಕೂ ಏನು ಸಂಬಂಧ? ಸರಿ, ಹಾಗಾದರೆ ವಿಶೇಷ ಮಾಹಿತಿ ನಿಮಗೆ ಈ ದಿನ. ಸ್ನೇಹಿತರೆ, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ದಿನ ವಿಶೇಷವಾಗಿ ನೀವಿಲ್ಲಿ ನೋಡ್ತಾ ಇರುವಂತಹ ಶೃಂಗಾರಗೊಂಡ ಹಸುವಿನ ಕೊರಳಲ್ಲಿರುವ ಉಗುಣೆಕಾಯಿಯ ಸರ. ಈ ಸರಕ್ಕೆ ಏನು ವಿಶೇಷ ಮಾಹಿತಿ ಇದೆ ಅನ್ನೋದು ನೀವಿವತ್ತು ತಿಳ್ಕೊಳ್ತೀರಾ. ನೋಡಿ, ಇಲ್ಲಿ ಒಂದು ಉಗುಣೆಕಾಯಿಯ ಬಳ್ಳಿ ಇದೆ. ಇದರಲ್ಲಿ ಹಲವಾರು ಬಣ್ಣದ ಉಗುಣೆಕಾಯಿಗಳು ಹಣ್ಣಾದಾಗ ಕಾಣಿಸ್ಕೊಳ್ಳುತ್ತೆ. ಕೇಸರಿ, ಕೆಂಪು ಮಿಶ್ರಿತ ಹಾಗೆ ಹವಳದ ಬಣ್ಣದ ಉಗುಣೆ ಹಣ್ಣುಗಳು ಕೂಡ ಸಿಗತ್ತೆ. ಇಲ್ಲಿ ಅರಿಶಿಣ ಬಣ್ಣದ ಉಗುಣೆಕಾಯಿ ಇದೆ. ಇದನ್ನು ಸರವನ್ನು ಮಾಡಿ ಹಾಕಿದರೆ ಬಂಗಾರದ ಸರವನ್ನು, ಮಣಿಯ ಸರವನ್ನು ಹಾಕಿದ ಹಾಗೆ ಶೃಂಗಾರಗೊಂಡ ಹಸುಗಳು ಕಾಣಿಸುತ್ತೆ. ಬಹಳ ಸುಂದರವಾಗಿರುತ್ತೆ. ತುಂಬ ದಿನದ ತನಕ ಕೂಡ ಇದು ಅವುಗಳ ಕೊರಳಲ್ಲಿ ಇರುತ್ತೆ. ಅದು ಅಷ್ಟೇ ಅಲ್ಲ, ಈ ಹಸುವಿಗೆ ಕಚ್ಚುವಂತಹ ಒಂದು ಕೀಟ ಇದೆ, ಉಗುಣು ಅಂತ. ಇದಕ್ಕೆ ಈ ಹಣ್ಣಿನ ಹಾಗೆ ಕೂಡ ಅದು ಕಾಣಿಸ್ಕೊಳ್ಳೋ ಅಂಥದ್ದು. ಈ ಉಗುಣು ಅನ್ನುವ ಹೆಸರು ಇದಕ್ಕೆ, ಈ ಕಾಯಿಗೆ ಬರಲಿಕ್ಕೂ ಅದೇ ಕಾರಣ ಇರಬಹುದು. ಈ ಉಗುಣೆಕಾಯಿ ಕೀಟದ ಹಾಗೆ ಕಾಣಿಸುವಂಥದ್ದು, ಡುಮ್ಮ ಡುಮ್ಮ ಆಗಿಬಿಟ್ಟು ಆ ಉಗುಣುಗಳು ಏನು ಮಾಡುತ್ತೆ, ಹಸುಗಳಿಗೆ ಕಚ್ಚಿ ರಕ್ತ ಹೀರಿ ದಪ್ಪಗಾಗಿ ಅಲ್ಲೇ ಸಂಸಾರ ಮಾಡಿಬಿಟ್ಟು ಹಸುಗಳ ಜೀವನವನ್ನು ನರಕ ಮಾಡುತ್ತೆ. ಸಂಪೂರ್ಣ ಮೈಯನ್ನು ಆವರಿಸ್ಕೊಳ್ಳತ್ತೆ. ಈ ರೀತಿ ಆದಾಗ ವರ್ಷಕ್ಕೊಂದು ಸ್ನಾನ ಇವುಗಳಿಗೆ, ಹಸುವಿಗೆ ಹಿಂದೆ ಇವುಗಳಿಗೆಲ್ಲ ಸಿಗ್ತಾ ಇರುವಂಥದ್ದು ವರ್ಷಕ್ಕೆ ಒಂದು ಸ್ನಾನ, ವರ್ಷಕ್ಕೊಂದು ದೊಡ್ಡ ಹಬ್ಬ, ವರ್ಷಕ್ಕೊಂದು ಶೃಂಗಾರ. ಆ ಸಮಯದಲ್ಲಿ ಸಂಪೂರ್ಣ ದೇಹವನ್ನು ಶುದ್ಧಗೊಳಿಸಿ ಅವುಗಳ ಆ ಕೀಟಗಳನ್ನೆಲ್ಲ ತೆಗೆದು ಔಷಧಿಗಳನ್ನು ಕೂಡ ಬಹಳಷ್ಟು ಜನರ ಮನೆಯಲ್ಲಿ ಹಾಕಿಬಿಟ್ಟು ಈ ಹಸುವಿಗೆ ಶೃಂಗಾರ ಮಾಡಿದಾಗ ಈ ಉಗುಣೆಕಾಯಿಯ ಸರವನ್ನು ಹಾಕ್ತಾಯಿದ್ರು. ಯಾಕೆ ಅಂತ ಹೇಳಿದರೆ, ಮತ್ತೆ ಮರಳಿ ಉಗುಣುಗಳು ಅವುಗಳ ಮೈಗೆ ಕಚ್ಚದೇ ಇರಲಿ ಅಂತ. ಈ ಸರ ಹಸುಗಳಿಗೆ ಮನೆ ಮದ್ದಾಗಿ ಕೂಡ ಕೆಲಸ ಮಾಡುತ್ತೆ. ನೋಡಿದ್ರಲ್ಲ, ಎಲ್ಲ ಹಸುಗಳಿಗೂ ಶೃಂಗಾರ ಮಾಡಿ ಉಗುಣೆಕಾಯಿಯ ಸರವನ್ನು ಮಲೆನಾಡಿನಲ್ಲಿ ಕಟ್ಟುವಂಥದ್ದು ಈ ಹಬ್ಬದ ವಿಶೇಷ. ಅಷ್ಟೇ ಅಲ್ಲ ಸ್ನೇಹಿತರೆ, ರಾಸಾಯನಿಕ ಮುಕ್ತ ಕೆಮ್ಮಣ್ಣು, ಜೇಡಿ ಮಣ್ಣಿನ ಶೃಂಗಾರ ಮಾತ್ರ ಮಾಡಲಾಗತ್ತೆ ಈ ಭಾಗದಲ್ಲಿ. ಯಾಕೆ ಅಂತ ಹೇಳಿದರೆ, ಹಸುಗಳಿಗೆ ಚರ್ಮಕ್ಕೆ ಯಾವುದೇ ರೀತಿಯ ಹಾನಿಯಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಅರಿಶಿನ, ಕುಂಕುಮ, ಕೆಮ್ಮಣ್ಣು, ಜೇಡಿ ಮಣ್ಣಿನ ಶೃಂಗಾರ, ಹಸುಗಳಿಗೆ ಇಲ್ಲಿ ಚೆಂಡು ಹೂವಿನ ಶೃಂಗಾರ, ಅಡಿಕೆ, ಹಿಂಗಾರದ ಶೃಂಗಾರಗಳು ಎಲ್ಲವೂ ನಿಸರ್ಗದಿಂದ ದೊರೆಯುವಂತಹದ್ದನ್ನೇ ಮಾಡೋದ್ರಿಂದ ಹಸುಗಳು ಆರೋಗ್ಯವಾಗಿರಲಿಕ್ಕೆ ಕಾರಣವಾಗತ್ತೆ. ನೋಡಿದ್ರಲ್ಲ, ಧನ್ಯವಾದಗಳು.